ಮಂಗಳೂರು ಟೀಕೆ ಇದರ ಎಲ್ಲ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು ಎಲ್ಲರಿಗೂ ನಮ್ಮ ವಂದನೆಗಳು ಹಾಗೂ ನಿಮಗೆಲ್ಲರಿಗೂ ಇವತ್ತಿನ ನಮ್ಮ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತ. ನಾವು ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಅಧ್ಯಕ್ಷ ಮಾಧವ್ ಪಟಾರಿ ಹಾಗೂ ಉಪಾಧ್ಯಕ್ಷರು ಸತೀಶ್ ಕುಮಾರ್ ಜೋಗಿ, ಕೋಶಾಧಿಕಾರಿ ಸುರೇಶ್ ಜಪ್ಪು, ಕಾರ್ಯದರ್ಶಿ ಅಶೋಕ್ ಕುಲಾಲ್ ಹಾಗೂ ನಮ್ಮ ಸಮಿತಿ ಸದಸ್ಯರೆಲ್ಲರೂ ಇದ್ದಾರೆ. ನಮ್ಮ ಪ್ರಕಟಣೆ ಅಂತಹ ಮರಳು ಹಾಗೂ ಕೆಂಪು ಕಲ್ಲಿನ ದೊರಕದೆ, ಕೆಂಪು ಕಲ್ಲು ಸರಿಯಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ದೊರಕದೆ, ನಾವೆಲ್ಲರೂ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕೆ ಆಗದೆ ನಷ್ಟವನ್ನು ತುಂಬ ಸಮಯದಿಂದ ನಷ್ಟಕ್ಕೆ ಒಳಗಾಗಿದ್ದೇವೆ. ಕಳೆದ ಒಂದು ತಿಂಗಳಿಂದ ಜಿಲ್ಲಾಡಳಿತವು ಸುಮ್ಮನೆ ಒಂದು ಕಾನೂನಿನ ನೆಪ ಒಡ್ಡಿ ಎಲ್ಲ ನಿರ್ಮಾಣ ಕಾಮಗಾರಿಗಳಿಗೆ ವ್ಯಾಪಕವಾಗಿ ಬಳಸಲ್ಪಡುವ ಕೆಂಪು ಮೊರಕಲ್ಲಿನ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿರುವ ಕಾರಣ ಸಮಸ್ಯೆ ಉಲ್ಬಣಾವಸ್ಥೆಗೆ ತಲುಪಿದೆ. ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣವೆಂದರೆ ಕರಾವಳಿ ಜಿಲ್ಲೆಗಳು ರಾಜ್ಯದ ಇತರ ಜಿಲ್ಲೆಗಳಿಂದ ಭೌಗೋಳಿಕವಾಗಿ ಭಿನ್ನವಾಗಿದ್ದು, ಕರಾವಳಿ ಜಿಲ್ಲೆಗಳಿಗೆ ಪ್ರತ್ಯೇಕ ಮರಳು ನೀತಿಯನ್ನು ರೂಪಿಸುವ ಬಗ್ಗೆ ಹಲವಾರು ವರ್ಷಗಳಿಂದ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾ ಬಂದಿರುವರಾದರೂ ಅದು ಇಲ್ಲಿಯವರೆಗೆ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ. ಅದೇ ರೀತಿ ನಮಗೆ ದೇವರ ವರದಾನವಾಗಿ ನೈಸರ್ಗಿಕವಾಗಿ ಸಿಗುತ್ತಿರುವ ಕಟ್ಟಡ ಕಾಮಗಾರಿಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಕೆಂಪು ಕಲ್ಲು ಕೂಡ ಅಲಭ್ಯವಾಗಿದ್ದು ಇಡೀ ನಿರ್ಮಾಣ ಕ್ಷೇತ್ರವನ್ನು ತಲ್ಲಣವುಂಟು ಮಾಡಿದೆ. ವಿಶೇಷವಾಗಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ 1 ಅಥವಾ 2 ಮಾಡಿಯ ಮನೆಗಳನ್ನು ಯಾವುದೇ ಕಾಂಕ್ರೀಟ್ ಪಿಲ್ಲರ್ಗಳ ಸಹಾಯವಿಲ್ಲದೆ ಬರೀ ಕಲ್ಲನ್ನು ಬಳಸಿಕೊಂಡು ನಿರ್ಮಿಸುತ್ತಿರುವುದರಿಂದ ಮಧ್ಯಮ ವರ್ಗದ ಮತ್ತು ಬಡ ಜನರ ಮನೆ ನಿರ್ಮಾಣದ ಕನಸಿಗೆ ತಣ್ಣೀರೆರಚಿದಂತಾಗಿದೆ. ವೃತ್ತಿಗಾರರಾದ ನಾವು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಜೀವನ ಪರ್ಯಂತ ತೊಡಗಿಸಿಕೊಂಡು ಬಂದಿದ್ದು, ರಾಜ್ಯದ ಬೊಕ್ಕಸಕ್ಕೆ ತೆರಿಗೆಯ ರೂಪದಿಂದ ನಮ್ಮ ದುಡಿಮೆಯ ಪಾಲನ್ನು ಭರಿಸುತ್ತಾ ಬಂದಿದ್ದೇವೆ. ಈ ಉದ್ಯಮವನ್ನೇ ನಂಬಿರುವ ನಮ್ಮ ಜಿಲ್ಲೆಯ ಎಲ್ಲ ವರ್ಗದ ಕಾರ್ಮಿಕರಲ್ಲದೆ ಹೊರ ರಾಜ್ಯಗಳಿಂದ ಬಂದಂಥ ಕಾರ್ಮಿಕರೊಂದಿಗೆ ನಾವು ಕೂಡ ಕೆಲಸವಿಲ್ಲದೆ ಉಪವಾಸ ಬೀಳುವ ಪರಿಸ್ಥಿತಿ ಬಂದದಾಗಿದೆ. ಅದಲ್ಲದೆ ಈ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಜಿಲ್ಲೆಯ ಆರ್ಥಿಕತೆಗೆ ಬಹುದೊಡ್ಡ ಹಾನಿಯನ್ನು ಉಂಟು ಮಾಡಬಹುದು. ಆದ್ದರಿಂದ ಜಿಲ್ಲಾಡಳಿತವು ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ಆದಷ್ಟು ಶೀಘ್ರವಾಗಿ ಪರಿಹರಿಸಬೇಕೆಂದು ಜಿಲ್ಲೆಯ ಸಮಸ್ತ ನಾಗರಿಕ ಪರವಾಗಿ ನಾವು ಈ ಮೂಲಕ ಪತ್ರಕರ್ತರು ಹಾಗೂ ಮಾಧ್ಯಮದ ಮೂಲಕ ಕಳಕಳಿಯಿಂದ ವಿನಂತಿಸುತ್ತೇವೆ. ನಮಗೆಲ್ಲರಿಗೂ ಸ್ವತಂತ್ರವಾಗಿ ದುಡಿಮೆಯನ್ನು ಮಾಡಿ ಜೀವನ ನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕಾಗಿ ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ವಿನಮ್ರ ವಿನಂತಿ. ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಎಂದು ತಿಳಿಯಪಡಿಸುತ್ತೇವೆ. ಈಗ ನೀವು ಕ್ಷುಲ್ಲಕ ಕಾನೂನು ನೆನಪ ಒಡ್ಡಿ ಜಿಲ್ಲಾಡಳಿತ ನಿರ್ಬಂಧ ಹೇರಿದ್ದಾರೆ ಅಂತ ಹೇಳ್ತಾರೆ. ಹೌದು, ಕ್ಷುಲ್ಲಕ ಕಾರಣ ಅಂದ್ರೆ ಈಗ ಕಾನೂನು ಬೇಕೇ ಬೇಕಲ್ವಾ? ಈ ಕಾನೂನು ಯಾರು? ಜಿಲ್ಲಾಡಳಿತ ಮಾಡೋದಲ್ಲ, ಸರ್ಕಾರ. ಈಗ ಇಷ್ಟು ವರ್ಷದಿಂದ ನೀವು ಬೇಡಿಕೆ ಮಾಡ್ತಾ ಇದ್ದೀರಿ, ಆದ್ರೆ ಅವರ ಈಗ ಸರಿಯಾದ ನೀತಿ ಯಾಕೆ ಮಾಡ್ತಾ ಇಲ್ಲ ಅಂತ ಯಾಕೆ? ಅಂದ್ರೆ ಅದು ಮರಳಿಗೆ ಈ ಕರಾವಳಿ ಪ್ರದೇಶಕ್ಕೆ ಈಗ ಸರ್ಕಾರದ ನೀತಿ ಅನುಸಾರವಾಗಿ ಜಿಲ್ಲಾಡಳಿತ ಕೆಲಸ ಮಾಡ್ಬೇಕಾದ್ರೆ ಜಿಲ್ಲಾಡಳಿತದ ಅಥವಾ ಪೊಲೀಸ್ನ ಏನ್ ದೋಷ ಇದೆ? ನಾವೀಗ ಕೇಳೋದು ಜಿಲ್ಲಾಡಳಿತದಲ್ಲಿ ಕೇಳುದು, ಸರ್ಕಾರಕ್ಕೆ ಕೂಡ ನಾವು ಒತ್ತಡ ಹಾಕಿದ್ದೇವೆ ಈ ಬಗ್ಗೆ, ಕೆಂಪು ಕಲ್ಲಿನ ಬಗ್ಗೆ. ಯಾಕಂದ್ರೆ ಕೆಂಪು ಕಲ್ಲು ನಾವು ಕೆಂಪು ಕಲ್ಲು ತೆಗೆಯುವವರಲ್ಲ, ನಾವು ಅದನ್ನು ಬಳಸುವವರು. ಕೆಂಪು ಕಲ್ಲು ಮನೆ ಕಟ್ಟಲಿ ನಾವು ಕೆಂಪು ಕಲ್ಲು ಬಳಸುವವರು, ತೆಗೆಯುವವರು ಬೇರೆ. ಅವರು ಈಗ ಇಲ್ಲಿ ಮುಂಚಿನ ಈಗಲ್ಲ, ಇದು ನಮ್ಮ ಅಜ್ಜನ ಕಾಲದಿಂದ ಕೂಡ ಕೆಂಪು ಕಲ್ಲು ತೆಗಿತಾ ಇದ್ದಾರೆ, ಬರ್ತಾ ಇತ್ತು. ನಮ್ಗೇನು ಅದರ ಬಗ್ಗೆ ಆ ಕಾನೂನಲ್ಲಿ ಹೇಗೆ ಉಂಟದೆಲ್ಲ ಗೊತ್ತಿಲ್ಲ. ಅವರ ಈಗ ನಾವು ವಿಮರ್ಶಿಸುವಾಗ ಗೊತ್ತಾಯ್ತು ಅಲ್ಲಿ ಕಾನೂನಲ್ಲಿ ತೊಡಕೊಂಡು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ. ಮುಂಚೆ ಕೆಂಪು ಕಲ್ಲು ಬಂದು ಇಷ್ಟವರೆಗೆ ಕೆಂಪು ಕಲ್ಲು ನಮ್ಮ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಬಂದಾಗಲಿಲ್ಲ, ನಿಂತದ್ದು ನಮಗೆ ಗೊತ್ತಿಲ್ಲ. ಯಾಕೆ ನಾನು 40 ವರ್ಷದಿಂದ ಕೆಲಸ ಮಾಡ್ತೇನೆ, ಕೆಂಪು ಕಲ್ಲು ಇಷ್ಟವರೆಗೆ ನಿಲ್ಲಿ. ಈಗ ಅದು ಯಾಕೆ ನಿಂತಿದಂತೇಳಿ ನಾವು ವಿಮರ್ಶೆ ಮಾಡುವಾಗ ಅವರು ಅಲ್ಲಿ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಏನೋ ಅವರು 3A ಪರ್ಮಿಷನ್ ಕೊಡೋದು ಬಂದ್ ಮಾಡಿದ್ದಾರೆ ಅಂತೇಳಿ ಹಾಗೆ ತಾಪತ್ರ. ಈಗ ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆ ನಡೆದಿದೆ, ನಮ್ಮ ಸ್ಪೀಕರ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು. ಅದರ ನಂತರ ಅವರು ಪಾಲಿಸಿ ಫ್ರೇಮ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅದರ ನಂತರ ಏನಾದರೂ ಡೆವಲಪ್ಮೆಂಟ್? ಈಗ ನಾವು ಇದೆ ಪತ್ರಿಕಾಗೋಷ್ಠಿ ಸಮಯ, ಯಾಕಂದ್ರೆ ಈಗಾಗಲೇ ಕೆಲಸ ಕೆಂಪು ಕಲ್ಲು ಬಂದಾಗಿ 45 ದಿವಸ ಆಯ್ತು, 45 ದಿನ ಆಯ್ತು. ನಾವು ಯಾಕೆಂದ್ರೆ ನಾವು ಅವರ ಹತ್ರ ನಿರಂತರ ಸಂಪರ್ಕದಲ್ಲಿದ್ದೇವೆ. ನಾವು ಇವರ ಉಸ್ತುವಾರಿ ಸಚಿವರ ಹತ್ರ, ಗೃಹ ಸಚಿವರ ಹತ್ರ, ಅಲ್ಲದೆ ಇವರ ಹತ್ರ ನಮ್ಮ ಸ್ಪೀಕರ್ ಅವರ ಹತ್ರ, ನಮ್ಮ ಮಾನ್ಯ ಸಭಾಪತಿಗಳ ಹತ್ರ ಕೂಡ ನಾವು ಹೋಗಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಇದನ್ನು ಸರಳಗೊಳಿಸಿ, ಕಾನೂನನ್ನು ಸರಳಗೊಳಿಸಿ.
ಆದಷ್ಟು ಬೇಗ ಕಾನೂನಿನ ಮಿತಿಯಲ್ಲೇ ತೆಗೆಯುವ ಹಾಗೆ, ಇನ್ನು ಇಲ್ಲಿಗಲ್ಲ ಅಂತದೆಲ್ಲ ಬೇಡ, ಕಾನೂನು ಮಿತಿಯಲ್ಲೇ ತೆಗೆಯುವ ಹಾಗೆ ನಿಮಗೆ 1 ವಾರದಲ್ಲಿ ನಾವು ಸರಿ ಮಾಡಿ ಕೊಡ್ತೇವೆ, ನೀವು ಸ್ವಲ್ಪ ಮಾಡಿ. ಅದಕ್ಕೋಸ್ಕರ ನಾವೇನು ಪ್ರತಿಭಟನೆ ಅದಕ್ಕೆ ಏನು ಹೋಗ್ಲಿಲ್ಲ, ಯಾಕಂದ್ರೆ ಅವ್ರು ಭರವಸೆ ಕೊಟ್ಟಿದ್ದಾರೆ, ಸರ್ಕಾರವೇ ನಮಗೆ ಭರವಸೆ ಕೊಟ್ಟು ಮಾಡ್ತೇವೆ. ಆದರೆ ಇದು ಆಗ್ತಾ ಇಲ್ಲ. ಯಾಕಂದ್ರೆ ಈಗ ನೋಡಿ, ನಮಗೆ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಕೆಲಸದವರು ಬಂದ ಮೇಲೆ ಅವ್ರಿಗೆ ಕೆಲಸ ಕೊಡಲೇಬೇಕು. ನಾವು ಅವರನ್ನು ಕುತ್ಕೊಳಿಸಿಕಾಗಲ್ಲ, ಯಾಕಂದ್ರೆ ಅವರು ಹೊರ ರಾಜ್ಯ ಅವರು ಬೇರೆ ಕಡೆಗೆ ಹೋದ್ರೆ ಮತ್ತೆ ಇಲ್ಲಿಗೆ ಬರುವುದಿಲ್ಲ, ಈ ಕಡೆ ಅಲ್ಲಿಯ ಕೆಲಸ ನಮಗೆ ಸರಿಯಾಗಿ ಸಿಗುದಿಲ್ಲ ಅಂತೇಳಿ ಈಚೆಗೆ ಬರುವುದಿಲ್ಲ. ಅದು ಮತ್ತೆ ಪುನಃ ಇದು ಸ್ಟಾರ್ಟ್ ಆದರೆ ನಮಗೆ ಕಷ್ಟ ಆಗ್ತದೆ. ಈಗ ಅದಲ್ಲದೆ ಇದು ಒಬ್ಬರಿಗೆ ನಮ್ಮ ಸಿವಿಲ್ ಕಾನ್ಸ್ಟ್ರಕ್ಟ್ ನಾವು ಕುತ್ಕೊಂಡ ಕಾಂಟ್ರಾಕ್ಟರ್ಗೆ ಮಾತ್ರ ಕಷ್ಟ ಅಲ್ಲ, ನಮ್ಮನ್ನು ನಂಬಿಕೊಂಡು ತುಂಬ ಬೇರೆ ಬೇರೆ ಉದ್ಯಮಗಳಿವೆ. ಹಾರ್ಡ್ವೇರ್ ಇದೆ, ಸಿಮೆಂಟ್ ಇದೆ, ಪೇಂಟ್ ಇದೆ, ಇನ್ನು ಸ್ಟೀಲ್, ಬೇರೆ ಲಾರಿ, ಟೆಂಪು, ಅದರ ಮಾಲಕರು, ಹೋಟೆಲ್ ಅವ್ರ ಹತ್ರ ಕೂಡ ನೀವು ಕೇಳಿ ನೋಡಿ. ಕೆಲವು ಹಳ್ಳಿಗಳಲ್ಲಿ ಏನು ಕೆಲಸವಿಲ್ಲ, ಯಾಕಂದ್ರೆ ಇಲ್ಲಿ ಮಂಗಳೂರಲ್ಲಿ ಸ್ವಲ್ಪ ನಮ್ಮ ಇಲ್ಲಿಯವರು ಕೆಲಸ ಮಾಡೋದು ಕಡಿಮೆ. ಆದರೆ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ, ಎಡಪದವು ಅಂತ ಕಡೆಗೆಲ್ಲ ಹೋದ್ರೆ ಅಲ್ಲೆಲ್ಲ ಊರಿನವರೇ ಕೆಲಸ ಮಾಡೋದು, ಅವರಿಗೆಲ್ಲ ಕೆಲಸ ಇಲ್ಲದ ಹಾಗೆ. ಯಾಕಂದ್ರೆ ಕೆಂಪು ಕಲ್ಲು ನಮಗೊಂದು ಸಣ್ಣ ಮನೆ ಕಟ್ಟೋದಾದ್ರು, ಒಂದು ಸಣ್ಣ ಬಾತ್ರೂಮ್ ಕಟ್ಟೋದಾದ್ರೂ ನೀವು ಒಂದು ಕೆಂಪು ಕಲ್ಲು ಬೇಕೇ ಬೇಕು ನಮಗೆ. ಕೆಂಪು ಕಲ್ಲು ಬಿಟ್ಟು, ಯಾಕಂದ್ರೆ ಇಲ್ಲಿಯ ಹವಾಮಾನಕ್ಕೆ, ಇಲ್ಲಿಯ ಮಳೆಗೆ ಇಷ್ಟು ರಭಸವಾಗಿ ಮಳೆ ಬರುವಾಗ ಬೇರೆ ಯಾವುದು ಅದನ್ನು ಹೊರಗೋಡೆಗೆ ಅದನ್ನು ಕಟ್ಟಲಿಕ್ಕೆ ಆಗುದಿಲ್ಲ. ಯಾವುದೇ ಬ್ಲಾಕ್ ಆಗಲಿ, ಸಿಮೆಂಟ್ ಬ್ಲಾಕ್ ತಡೆಯುವುದಿಲ್ಲ. ಅದಕ್ಕೆ ಶಕ್ತಿ ಇರೋದು ಕೆಂಪು ಕಲ್ಲಿಗೆ ಮಾತ್ರ. ಅದರಿಂದ ಕೆಂಪು ಕಲ್ಲು ಈಗ ಬಂದಾದ್ರಿಂದ ನಮಗೆ ಬಹಳ ಕಷ್ಟ ಆಗಿದೆ. ಕೆಂಪು ಕಲ್ಲು ಅರ್ಜಿ ಹಾಕಿ ತಗೊಳ್ಬಹುದು ಅಂತ ಹೇಳಿ ಮೊನ್ನೆ ಮಿನಿಸ್ಟರ್ ಬಂದಾಗಲೂ ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಆಮೇಲೆ ಜಿಲ್ಲಾಧಿಕಾರಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಂಪು ಕಲ್ಲು ಅರ್ಜಿ ಹಾಕಿ ತೆಗೆಯೋರಿಗೆ ಏನು ಸಮಸ್ಯೆ ಇಲ್ಲ ಅಂತ ಕಾನೂನು ಪ್ರಕಾರ ತಗೊಳ್ಬೇಕು. ಅಂದ್ರೆ ಕೆಲವೊಮ್ಮೆ ಅದು ಅರ್ಜಿ ವಿಲೇವಾರಿಗೆ, ಅಂದ್ರೆ ಅರ್ಜಿಯನ್ನು ಇದು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅದು ಬಿಟ್ಟರೆ ಕೆಂಪು ಕಲ್ಲು ತೆಗಿಬಾರ್ದು ಅಥವಾ ತೆಗಿಲಿಕ್ಕೆ ಎಲ್ಲಿ ಸಹ ರಿಸ್ಟ್ರಿಕ್ಷನ್ ಹಾಕಿಲ್ಲ ಅಂತ ಅವ್ರು ಹೇಳುವಂಥದ್ದು. ಹೌದು, ಆದರೆ ನಾವೀಗ ಕೆಂಪು ಕಲ್ಲಿನ ಅಸೋಸಿಯೇಷನ್ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾರೆ ನಮಗೆ ಪರ್ಮಿಷನ್ ನಿಲ್ಲಿಸಿದ್ದಾರೆ, ಯಾರ್ಯಾರದು ಉಚಿತದಲ್ಲಿ ಉಂಟು ಅದು ಮಾತ್ರ ಈಗ ಚಾಲ್ತಿಯಲ್ಲಿ ಇರುವುದು, ಹೊಸತಾಗಿ ಪರ್ಮಿಷನ್ ಕೊಡ್ತಾ ಇಲ್ಲ. ಅಲ್ಲಿ ಪೇಪರ್ ಅಲ್ಲಿ ಬರ್ತದೆ ಸ್ಯಾಂಡ್ ಬಜಾರ್ ಅಲ್ಲಿ ಉಂಟು ಅಂತ ಹೇಳ್ತಾರೆ. ಆದ್ರೆ ಸ್ಯಾಂಡ್ ಬಜಾರ್ ಅಲ್ಲಿ ನೋಡಿದಾಗ ಅಲ್ಲಿ ಕಳಪೆ ಮಟ್ಟದ್ದು ಮರಳುಂಟು. ನಾವು ಮನೆ ಇದ್ದವರೇ, ನೀವು ಪತ್ರಿಕೆಯವರು ಕೂಡ ಮನೆ ಇದ್ದವರೇ, ನಾವು ಕೂಡ ಮನೆ ಇದ್ದವರೇ ಎಲ್ಲರೂ. ನಾವೆಲ್ಲ ಅಂತ ಮರಳನ್ನು ಕೊಂಡೋಗಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಉಂಟಾ? ಅದು ಕೂಡ ಅದರ ರೇಟ್ ಅಲ್ಲಿಯೇ ಕಾಸ್ಟ್ಲಿ ಆಗ್ತದೆ, ಜಾಸ್ತಿ ಆಗ್ತದೆ. ನಾವೊಂದು ಕಾಂಟ್ರಾಕ್ಟ್ ಬಂದ ಅಂತ ನಾವೊಂದು ಅಗ್ರಿಮೆಂಟ್ ಮಾಡ್ತೇವೆ, ಇಷ್ಟು ರೇಟಲ್ಲಿ ನಿಮಗೆ ಇಷ್ಟು ಸ್ಕ್ವೇರ್ ಫೀಟ್ ನಿರ್ಮಾಣ ಮಾಡಿ ಕೊಡ್ತೇವೆ ಅಂತೇಳಿ. ನಮಗೆ ಅದು ಸಾಧ್ಯ ಆಗ್ತಿಲ್ಲ. ಆ ರೇಟ್ ಕೊಟ್ಟರೆ ನಮಗೆ ಸಾಧ್ಯ ಆಗ್ತದೆ. ಇನ್ನೊಂದು ಕಡೆಯಿಂದ ಈಗ ಸಿಟಿ ಕಾರ್ಪೊರೇಷನ್ ಅವರು ನಮಗೆ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ಹಿಂಬದಿ ಓದಿದ್ರೆ ಅದರಲ್ಲಿ ಇರ್ತದೆ ಇಷ್ಟು ದಿವಸದಲ್ಲಿ ನಿರ್ಮಾಣ ಮುಗಿಬೇಕು ನಿಮ್ದು ಅಂತೇಳಿ. ಈ ತರ ಬಂದ್ ಮಾಡಿದ್ರೆ ನಾವು ಯಾವ ತರ ಮಾಡ್ಲಿಕ್ಕೆ ಆಗ್ತದೆ? ನಾವು ಪಾರ್ಟಿಗೆ ಮನೆ ಕಟ್ಟಿಕೊಡದಿದ್ರೆ ನಮಗೆ ಅವರು ಈ ಎಕ್ಸ್ಟ್ರಾ ನಮಗೆ ಹೋದ ಪೇಮೆಂಟ್ ಅನ್ನು ಅವ್ರು ಕೊಡ್ತಾ ಇಲ್ಲ. ಅಲ್ಲ, ಎಕ್ಸ್ಟ್ರಾ ಎಷ್ಟಾಗ್ತದೆ ಈಗ 3 ಯೂನಿಟಿಗೆ ಇಲ್ಲಿ ಸ್ಯಾಂಡ್ ಬಜಾರ್ ಅಲ್ಲಿ 10 ರಿಂದ 12,500 ಸಿಗ್ತದೆ ಅಂತ ನಮಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದದ್ದು 6,000 ರೂಪಾಯಿ 2 ಯೂನಿಟಿಗೆ, 3 ಯೂನಿಟಿಗೆ 9,000 ಇದ್ದದ್ದು. ಈಗ ಮೊನ್ನೆಯಿಂದ 22,000 ರೇಟ್ ಆಗ್ತಿದ್ದಾರೆ. ಯಾರು ಸ್ಯಾಂಡ್ ಬಜಾರ್? ಸ್ಯಾಂಡ್ ಬಜಾರ್ ಅಲ್ಲಿ ಸಿಗುದಿಲ್ಲ, ಈಗ ಆಪ್ ಅಲ್ಲಿ ಸಿಗುದೇ ಇಲ್ಲ. ಅದು ಕೂಡ ಅದರಲ್ಲಿ ಆಚೆ ಇದ್ದ ಹೊಯ್ಗೆ ಅದು ನಮಗೆ ಪ್ಲಾಸ್ಟಿಕ್ ಎಲ್ಲ ಆಗಿಲ್ಲ, ತೋರ ಬೈಯದ್ದು ಹೊಯ್ಗೆ ಅಂತ ಹೇಳ್ತೇವೆ. ಅದು ಎಲ್ಲ ಗಣಿಗಾರಿಕೆ ಅಂದ್ರೆ ಮರಳು ಇದು ಮಾಡಿ ತೆಗೆದದ್ದಲ್ವಾ? ಅದು ನಾನ್ ಸಿಎಸ್ಆರ್ ಇದ್ದು ಹೊಯ್ಗೆ, ಅಂದ್ರೆ ಉಪ್ಪಿನಂಗಡಿ ಕಡೆ ಇದ್ದು ಹೊಯ್ಗೆ, ಅದು ಉಪ್ಪಿನಂಗಡಿ ಆಚೆ ಹೊಯ್ಗೆ ಸ್ವಲ್ಪ ದಪ್ಪ, ಯಾಕಂದ್ರೆ ಅದು ಈಚೆ ಬರ್ತಾ ನಮ್ಮ ಕರಾವಳಿಗೆ ಬರುವಾಗ ಅದು ನೈಸ್ ಆಗ್ತದೆ. ರೇಟ್ ಜಾಸ್ತಿ ಆ ಕಡೆ ಏನಾಗ್ತದೆ ಈಗ ಅದು ಪರ್ಮಿಟಿದೆ ಬರುವುದು, ಆದ್ರೆ ಇಲ್ಲಿ ಬರುವಾಗ ಅದಕ್ಕೆ 22,000 ಆಗ್ತದೆ. ಪರ್ಮಿಟಿದೆ ಬರುವುದು, ಅದರಲ್ಲಿ 50% ವೇಸ್ಟೇಜ್. ಅದು ಯಾರು ಅಂತ ಅರ್ಜೆಂಟ್ ಅದನ್ನು ಸರಿಯಾಗಿ ಗಾಳಿಸಿದಾಗ 50% ವೇಸ್ಟೇಜ್ ಹೋಗ್ತದೆ, 50% ನಮಗೆ ಸಿಗ್ತದೆ. ಅದು ಕಾಂಕ್ರೀಟಿಗೆ ಆಗ್ತದೆ, ಪ್ಲಾಸ್ಟಿಕ್ಗೆ ಆಗುದು. ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ, ಗ್ರೀನ್ ಟ್ರಿಬ್ಯುನಲ್ ಇಂದ ಇನ್ನು ಪರ್ಮಿಷನ್ ಸಿಕ್ಕಿಲ್ಲ ಅಂತ ಅಲ್ಲ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಈಗ 6 ವರ್ಷದಿಂದ ನಾವು ಹೇಳ್ತಾನೆ ಇದ್ದೇವೆ ಮಾಡಿಕೊಡಿ, ಬೇಗ ಮಾಡಿರ್ತೇವೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಮಾಡ್ತಾ ಇಲ್ಲ ಅವರು. ಮೊನ್ನೆ ಕೂಡ ನೀವು ನೋಡಿರ್ಬೋದು, ಕೇಂದ್ರದಿಂದ ಕೇಂದ್ರದ ಹೋಗಿದ್ದಾರೆ ಪರ್ಮಿಷನ್ ತಗೊಳ್ಳಿಕ್ಕೆ. ಈಗ ಸ್ಯಾಂಡ್ ಬಜಾರ್ ಯಾಕೆ ಇದೆ ಅವ್ರಿಗೆ ಅಷ್ಟು ಗೊತ್ತು. ಅದಕ್ಕೆ ನಾನು ಹೇಳುದು, ನೀವು ಹೇಳಿದಾಗೆ ಇನ್ನು 2 ತಿಂಗಳು ಕಲ್ಲಿಲ್ಲದಿದ್ರೆ ಎಲ್ಲ ಬೀದಿ ಬರ್ತಾರೆ ಎಲ್ಲ ಆಫೀಸ್ಗೆ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಅವರು ಕೊರೋನಾ ಟೈಮಲ್ಲಿ ಕಿಟ್ಟು ಕೊಟ್ಬಿಟ್ರೆ ಆಯ್ತು. ಹಾಗೆ ಮಾಡಿ, ಯಾಕೆಂದ್ರೆ ಉಣ್ಬೇಕು ತಿನ್ಬೇಕು. ಈಗ ಶಾಲೆ ಓಪನ್ ಆದ ಟೈಮು, ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಲ್ಲಿ. ಯಾರು ಕಾರಣ ಇದಕ್ಕೆ? ಕಾರಣ ಅಧಿಕಾರಿಗಳು ಕಾರಣ. ಅಧಿಕಾರಿಗಳು ಇದನ್ನು ಮೊದಲೇ ನೋಡಿ, ಅವ್ರ ಮಾಮೂಲು ತಗೊಂಡು ಅವ್ರನ್ನೆಲ್ಲ ಸೆಟ್ ಮಾಡಿ ಬಿಡ್ತಾರೆ. ನಗರದಲ್ಲಿ ಗಾಡಿಯಲ್ಲಿ ಹೋಗುವಾಗ ಒಂದು ಹೆಲ್ಮೆಟ್ ಇಲ್ಲ ಅಂದ್ರೆ ಎಂತ ಮಾಡ್ತಾರೆ?
ಅವ್ರ ಕಾರಣ ಯಾರು ನಮ್ಮನ್ನು ಹಿಡಿದಿಲ್ಲ. ಈಗ ಎಲ್ಲಿ ಗಣಿಗಾರಿಕೆ ಮಾಡ್ತಾರೆ, ಎಲ್ಲಿ ಕಲ್ಲು ತೆಗಿತಿದ್ದಾರೆ ಅಲ್ಲಿ ಹೋಗಿ ನೋಡ್ಬೇಕು, ಅವರು ಸರಿಪಡಿಸಬೇಕಿತ್ತು ಹಿಂದೆ ಅವ್ರು ಮಾಡ್ಲಿಲ್ಲ. ಈಗ ನಮಗೆ ಬಂದ ಕಷ್ಟವನ್ನು ನಾವು ಸರಿ ಮಾಡೋದಕ್ಕೆ ಅಂತ ನೋಡ್ತಿದ್ದೇವೆ ಒಂದೂವರೆ ತಿಂಗಳಿಂದ. ಅದಕ್ಕೋಸ್ಕರ ಇದ್ದ ಇಲಾಖೆ ಮತ್ತು ಈ ರಾಜಕೀಯ ವ್ಯಕ್ತಿಗಳಲ್ಲಿ ಹೋಗಿ ಮಾತಾಡಿದಾಗ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅದಕ್ಕೆ ಸರಳೀಕರಣ, ಕಾನೂನನ್ನು ಸರಳೀಕರಣ ಮಾಡಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾವು ಪ್ರೆಸ್ ಮೀಟ್ ಕರೆದ ಉದ್ದೇಶನೇ ಅದೇ. ನಾವು ಇದು ಸರಿಯಾಗದಿದ್ದರೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ, ಹೋರಾಟವನ್ನು ಮಾಡಬೇಕಾಗ್ತದೆ. ಅಂದ್ರೆ ನಮ್ಗೆ ಬೇರೆ ದುಡಿಮೆ ಗೊತ್ತಿಲ್ಲ, ನಾವು ಇದೇ ದುಡಿಮೆಯನ್ನು ನಂಬಿಕೊಂಡು ಬಂದವರು, ನಮ್ಮನ್ನು ನಂಬಿಕೊಂಡವರು ಎಷ್ಟೋ ಕಾರ್ಮಿಕ ವರ್ಗದವರು ಇದ್ದಾರೆ. ಅದೇ ಕಾನೂನು ಸರಳೀಕರಣ ಆಗ್ಬೇಕಾದ್ರೆ ಅದಕ್ಕೆ ಟೈಮ್ ತಾಗ್ತದೆ ಅಲ್ವಾ, ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡ್ಬೇಕಲ್ಲ ನಮಗೂ ಸ್ವಲ್ಪ. ಅದಕ್ಕೋಸ್ಕರ ನಾವು ಇಷ್ಟು ದಿವಸ ಹೋಗಿದ್ದೇವೆ. ನಾವು ಮೊನ್ನೆಯಲ್ಲಿ ಶುರು ಅಲ್ಲ, ಮಾಡಿದ್ದೇವೆ. ಈಗ ಮತ್ತೆ ಏಕಾಏಕಿ ಅಂತೇಳಿ ಈಗ ಮತ್ತೆ ಯಾರಿಗಾದ್ರೂ ಮತ್ತೆ ನೀವು ಮಾಡಿ ಅಂತ ಕೊಟ್ರೆ ಅವರು ಮತ್ತೆ ಅದನ್ನೇ ಮಾಡೋದಲ್ಲ. ಮತ್ತೆ ಇಲ್ಲಿಗೆ ಆಗ್ಬೇಕಲ್ವಾ? ಇಲ್ಲಿಗೆಲೇ ಆಗೋದು. ಈಗ ನೀವ್ ಹೇಳಿದ ಪ್ರಕಾರ ಇಲ್ಲಿಗೆಲೇ ಆಗೋದು. ನೀವ್ ಹೇಳಿದ ಪ್ರಕಾರ ಕಾನೂನು ಸರಳೀಕರಣ ಮಾಡುವ ತನಕ ಕುಡಿ ಅಂತ ಹಾಗೆ ಆಗುದಿಲ್ಲ, ಇಲ್ಲಿಗೆ ಕೊಡುದಾ? ಹಾಗಾದ್ರೆ ಬೇರೆ ಬದಲಿ ವ್ಯವಸ್ಥೆ ಇಲ್ಲ ಅಲ್ಲ. ಈಗ ಬದಲಿ ಕೆಂಪು ಕಲ್ಲಿಗೆ ಬದಲಿ ವ್ಯವಸ್ಥೆ ಏನಿದೆ? ಕೆಲಸ ಬಂದ್ ಮಾಡ್ಬೇಕು. ಅಲ್ಲ, legal ಆಗಿ ಮಾಡಿ ಕೊಡ್ತೇವೆ. ನಿಲ್ಲಿಸ್ಬೇಕು. ನಮಗೆ ಭರವಸೆ ಕೊಟ್ಟದ್ದು ಲೀಗಲ್ ಆಗಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟದ್ದು. ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ರು, ನಾವು ಹೋಗಿದ್ವಿ ಎಲ್ಲ. ಅಲ್ಲಿ ನಮಗೆ 2 ವಾರದಲ್ಲಿ ಇದನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಪ್ರಕ್ರಿಯೆಗೆ ಅಷ್ಟು ಟೈಮ್ ಬೇಕಾಗುತ್ತಲ್ಲ. ಹೌದು, ಅದು ನಡೀತಾನೆ ಇದೆ.